ಭಗವಾನ್ ಶ್ರೀ ಸತ್ಯಸಾಯಿಬಾಬಾರವರ 99ನೇ ಹುಟ್ಟುಹಬ್ಬವನ್ನು ಪ್ರಶಾಂತಿ ವಿದ್ಯಾಕೇಂದ್ರದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ವಿಜೃಂಭಣೆಯಿಂದ ಆಚರಿಸಲಾಯಿತು. ಪ್ರಾತಃ ಕಾಲ 5:20ಕ್ಕೆ ಸರಿಯಾಗಿ ಓಂಕಾರ, ಸುಪ್ರಭಾತ ಹಾಗೂ ನಗರ ಸಂಕೀರ್ತನೆಯೊಂದಿಗೆ ಪ್ರಾರಂಭಗೊಂಡು ತದನಂತರ ವೇದ ಪಠನದೊಂದಿಗೆ ವೇದಮೂರ್ತಿ ಪರಕ್ಕಜೆ ಶ್ರೀ ಅನಂತನಾರಾಯಣ ಭಟ್ ಇವರ ನೇತೃತ್ವದಲ್ಲಿ ಅಷ್ಟಾವಾದನ ಸಹಿತ ಶ್ರೀ ಸತ್ಯಸಾಯಿ ಪೂಜೆ ನೆರವೇರಿತು. ನಂತರ ಶ್ರೀ ಸ್ವಾಮಿಗೆ ಮಂಗಳಾರತಿಯೊಂದಿಗೆ ಜೂಲೋತ್ಸವ, ನಾರಾಯಣ ಸೇವೆ ನಡೆಯಿತು. ಅಪರಾಹ್ನ 2 ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಿತು. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಶ್ರೀ ಪೆಲತಡ್ಕ ರಾಮಕೃಷ್ಣ ಭಟ್ ಅವರು ವಹಿಸಿದ್ದರು. ಅತಿಥಿಗಳ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳು ರಚನೆ ಮಾಡಿದ ಕನ್ನಡ ಹಸ್ತಪತ್ರಿಕೆ ಬೆಳಕು ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥೆಗೆ ಸಹಕರಿಸಿದ ಹಿರಿಯ ವ್ಯಕ್ತಿಗಳಾದ ಶ್ರೀ ಹಮೀದ್ ಹಾಜಿ ಗಾಳಿಯಡ್ಕ, ಶ್ರೀ ಅಬ್ದುಲ್ ಹಾಜಿ ಗಾಳಿಯಡ್ಕ, ಶ್ರೀ ಶ್ರೀಧರ ಆಚಾರ್ಯ, ಶ್ರೀ ಪ್ರಭಾಕರ ದೇವಾಡಿಗ, ಶ್ರೀ ನಾರಾಯಣ ಮೊಯ್ಲಿ, ಶ್ರೀ ರವಿ ದೇವಾಡಿಗ ಮತ್ತು ಶ್ರೀ ಸುಲ್ತಾನ್ ಕಬೀರ್ ಇವರನ್ನು ಸಂಸ್ಥೆಯ ವತಿಯಿಂದ ಗೌರವಿಸಲಾಯಿತು. ಗೌರವಾರ್ಪಣೆ ಸ್ವೀಕರಿಸಿದ ಹಿರಿಯ ವ್ಯಕ್ತಿಗಳ ಪರಿಚಯವನ್ನು ಸಂಸ್ಥೆಯ ಆಡಳಿತ ಮಂಡಳಿಯ ಕೋಶಾಧಿಕಾರಿ ಶ್ರೀ ಮಣಿಪ್ಪಾಡಿ ನಾರಾಯಣ್ ಭಟ್ ನೆರವೇರಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಶಾಲಾ ಸಂಚಾಲಕರಾದ ಶ್ರೀ ಹಿರಣ್ಯ ಮಹಲಿಂಗ ಭಟ್, ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಸದಾಶಿವ ಭಟ್ ಪಯ್ಯಾರ ಕೋಡಿ ಮತ್ತು ಹಿರಿಯ ವಿದ್ಯಾರ್ಥಿಗಳು ಅತಿಥಿಗಳಾಗಿ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶಾಲಾ ಪ್ರಾಂಶುಪಾಲರಾದ ಶ್ರೀ ವಾಮನನ್ ಸ್ವಾಗತಿಸಿ, ಕನ್ನಡ ಶಿಕ್ಷಕರಾದ ಶ್ರೀ ನಿತ್ಯಾನಂದ ಕೆಆರ್ ಬೇಕೂರು ಕಾರ್ಯಕ್ರಮ ನಿರೂಪಿಸಿದರು. ಶಾಲಾ ಮಾರ್ಗದರ್ಶಕರಾದ ಶ್ರೀ ಕೃಷ್ಣ ನಾಯಕ್ ವಂದನಾರ್ಪಣೆಗೈದರು. ಸಂಜೆ ಶ್ರೀ ಸ್ವಾಮಿಗೆ ವಿಶೇಷ ಭಜನಾ ಸೇವೆ ಮತ್ತು ಶ್ರೀ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಇವರಿಂದ ಯಕ್ಷಗಾನ ಬಯಲಾಟ ಸೇವೆ ನಡೆಯಿತು.